ದಿಲ್ಲಿಯ ತ್ರಿಲೋಕಪುರಿಯಲ್ಲಿ ವಿದ್ಯಾರ್ಥಿಗಳ ಗುಂಪು 17ರ ವಿದ್ಯಾರ್ಥಿಯವನೊಬ್ಬನನ್ನು ಹೊಡೆದು ಬಡಿದು ಸಾಯಿಸಿದ್ದು, ಈ ಸಂಬಂಧ 6 ಮಂದಿ ಬಾಲಕರನ್ನ ಬಂಧಿಸಲಾಗಿದೆ. ದಿಲ್ಲಿಯ ತ್ರಿಲೋಕಪುರಿಯಲ್ಲಿ ವಿದ್ಯಾರ್ಥಿಗಳ ಗುಂಪು 17ರ ವಿದ್ಯಾರ್ಥಿಯೊಬ್ಬನನ್ನ ಹೊಡೆದು ಬಡಿದು ಸಾಯಿಸಿದ್ದು, ಈ ಸಂಬಂಧ 6 ಮಂದಿ ಬಾಲಕರನ್ನ ಬಂಧಿಸಲಾಗಿದೆ. ಸಹ ವಿದ್ಯಾರ್ಥಿಗಳ ಜೊತೆಗೆ ಈ ಬಾಲಕನಿಗೆ ಸಣ್ಣ ತಕರಾರಿತ್ತು. ಮೋಹಿತ್ ಸಾವಿಗೀಡಾದ ಬಾಲಕ. 17ರ ಆತನನ್ನ ಅಲ್ಲಿನ ವಿದ್ಯಾರ್ಥಿಗಳೇ ಸಿಕ್ಕಾಪಟ್ಟೆ ಹೊಡೆದಿದ್ರು. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಯಿತಾದ್ರೂ ಚಿಕಿತ್ಸೆಗೆ ಸ್ಪಂದಿಸದೆ ಮೋಹಿತ್ ಮರಣ ಹೊಂದಿದ್ದಾನೆ. ದಿಲ್ಲಿಯ ತ್ರಿಲೋಕಪುರಿಯ ಇಂದಿರಾ ಕ್ಯಾಂಪಿನ 11ನೆಯ ತರಗತಿಯ ವಿದ್ಯಾರ್ಥಿ ಮೋಹಿತ್ ಸಾವಿಟ್ಟುತ್ತಿಂದ ಮಡಿದ ಬಾಲಕ. ದೈಹಿಕ ಹಲ್ಲೆಗೆ ಒಳಗಾಗಿ ಪ್ರಜ್ಞೆ ತಪ್ಪಿರುವ ಬಾಲಕನೊಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಬಗೆಗೆ ಮಾಹಿತಿ ಬಂದುದಾಗಿ ಪೊಲೀಸ್ ಅಧಿಕಾರಿ ಅಭಿಷೇಕ್ ದನಿಯಾ ತಿಳಿಸಿದ್ದಾರೆ. ಬಾಲಕನಿಗೆ ಪ್ರಜ್ಞೆ ಇರಲಿಲ್ಲವಾದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಗುರು ತೇಗ್ ಬಹದ್ದೂರ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಪೊಲೀಸರಿಗೆ ಆತನು ಹೇಳಿಕೆ ನೀಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಮರುದಿನ ಬಾಲಕ ಜೀವ ಬಿಟ್ಟಿದ್ದಾನೆ. ಪೊಲೀಸರು ತನಿಖೆ ನಡೆಸಿ ಹುಡುಗರ ಗುಂಪು ಕಂಡಂತೆ ಬಾಲಕನಿಗೆ ಬಡಿದುದನ್ನು ಕಣ್ಣಾರೆ ಕಂಡ ಒಬ್ಬರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ನೋಡುಗ ತಡೆಯಲು ಹೋದಾಗ ಹಲ್ಲೆಕೋರ ಬಾಲಕರು ಆತನಿಗೆ ಹೊಡೆದಿದ್ದಾರೆ. 6 ಬಾಲಕರನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ये मयूर विहार थाने का इंसिडेंट है। कल हमें 7:30 बजे एक MLC कॉल आई थी LBS हॉस्पिटल से, जिसमें ये बताया गया था कि विक्टिम, जिसका नाम मोहित है, 17 साल इसकी उम्र है, इसके ये ब्रॉड डेड है। और इसके बाद इमीडिएटली हमारी टीम जब इसमें काम करना शुरू करती है तो हमें पता चलता है आइट विटनेस के थ्रू कि 2 ग्रुप हैं, 2 बच्चों के, उनका आपस में झगड़ा हुआ था जिसमें फिजिकल असॉल्ट हुआ था। और असॉल्ट के बाद जो विक्टिम है ये अपने घर भी चला गया था, जहाँ पर इसकी हेल्थ जो है थोड़ी डिटेरियोरेट हुई और इसका जो बड़ा भाई है वो इसे हॉस्पिटल लेके आया एंड ड्यूरिंग ट्रीटमेंट इसकी जो है डेथ हो जाती है।